ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಜಿ ಶಂಕರ್, ಪ್ರವರ್ತಕರು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಉಡುಪಿ, ಬಿ ಕಿಶೋರ್ ಕುಮಾರ್ ಕುಂದಾಪುರ ಉಡುಪಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು, ಆಚಾರ್ಯಸ್ ಅಕಾಡೆಮಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ರಾಧೇಶ್ಯಾಮ್ ಬಿಲ್ಡಿಂಗ್ ಉಡುಪಿ, ಯತೀಶ್ ಕರ್ಕೇರ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ ಹಿಂದುಳಿದ ವರ್ಗ ಉಡುಪಿ, ಪ್ರಶಾಂತ್ ಭಟ್ ಕಡಬ ಕೇಂದ್ರೀಯ ಪ್ರಧಾನ ಕಾರ್ಯದರ್ಶಿ ತುಳುನಾಡು ರಕ್ಷಣಾ ವೇದಿಕೆ ಉಡುಪಿ, ಸಮಿತಿ ಕ್ಯಾಪಿಟಲ್ ಕಲಶ ನಿವಾಸ ಹರಿಹರ ನಗರ ಕಾರ್ನಾಡ್ ಮುಲ್ಕಿ, ಸುಬ್ರಹ್ಮಣ್ಯ ಶ್ರೇಷ್ಠ ಶ್ರೀ ವಾದಿರಾಜ ಜುವೆಲ್ಲರ್ಸ್ ಉಡುಪಿ. ಕೃಷ್ಣಂ ವಂದೇ ಜಗದ್ಗುರು. ಆತ್ಮೀಯ ವೀಕ್ಷಕರಿಗೆ ವಿಶ್ವಮಾನ್ಯ ವಿಶ್ವೇಶ ಪೇಜಾವರ ಶ್ರೀಗಳ ಯಶೋಗಾಥೆ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ದೇಶ ವಿದೇಶದ ಭಕ್ತರ ಗಮನದಲ್ಲಿ ಹಾಗೆಯೇ ಅವರ ಮನಪಟಲದಲ್ಲಿ ಧಾರ್ಮಿಕ ಸಾಂಪ್ರದಾಯಿಕ ಭಾವನೆಗಳನ್ನು ಬಿತ್ತುತ್ತಿರುವ, ಸಾಂಸ್ಕೃತಿಕ ರಸದೌತಣವನ್ನು ನೀಡುತ್ತಿರುವ ಉತ್ಸವವೇ ಪರ್ಯಾಯೋತ್ಸವ. ಇಂದಿನ ನಮ್ಮ ಈ ಸಂಚಿಕೆಯಲ್ಲಿ ಉಡುಪಿಯಲ್ಲಿ ಬಹು ವಿಜೃಂಭಣೆಯಿಂದ ನಡೆಯುತ್ತಿರುವಂತಹ ಪರ್ಯಾಯೋತ್ಸವದ ಬಗ್ಗೆ ನೋಡೋಣ ವೀಕ್ಷಕರೇ.
कुलेश्वरं देवम् अस्मत्शत्रुविनाशनम् अस्मत्तिष्ठप्रदातारम् शास्त्रारम् वसतु मानसे स्वामी शरणमय्यप्पा।
ದೇವಾಲಯಗಳ ತವರೂರಾಗಿ ಹೆಸರು ಪಡೆದಿದ್ದ ಉಡುಪಿ ಇಂದು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿಯಾಗಿ ಮನೆ ಮಾತಾಗಿದೆ. ಇದಕ್ಕೆ ಕಾರಣ ಉಡುಪಿಯಲ್ಲಿ ಬಹು ವಿಜೃಂಭಣೆಯಿಂದ ನಡೆಯುತ್ತಿರುವಂತಹ ಪರ್ಯಾಯ ಮಹೋತ್ಸವ. ಬನ್ನಿ ವೀಕ್ಷಕರೇ, ಪರ್ಯಾಯದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಒಂದು ಸಣ್ಣ ವಿರಾಮದ ನಂತರ ನೋಡೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಜಿ ಶಂಕರ್, ಪ್ರವರ್ತಕರು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಉಡುಪಿ, ಬಿ ಕಿಶೋರ್ ಕುಮಾರ್ ಕುಂದಾಪುರ, ಉಡುಪಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು, ಆಚಾರ್ಯಸ್ ಅಕಾಡೆಮಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ರಾಧೇಶ್ಯಾಮ್ ಬಿಲ್ಡಿಂಗ್ ಉಡುಪಿ, ಯತೀಶ್ ಕರ್ಕೇರ ಜಿಲ್ಲಾಧ್ಯಕ್ಷರು, ಕಾಂಗ್ರೆಸ್ ಹಿಂದುಳಿದ ವರ್ಗ ಉಡುಪಿ, ಪ್ರಶಾಂತ್ ಭಟ್ ಕಡಬ, ಕೇಂದ್ರೀಯ ಪ್ರಧಾನ ಕಾರ್ಯದರ್ಶಿ, ತುಳುನಾಡು ರಕ್ಷಣಾ ವೇದಿಕೆ ಉಡುಪಿ, ಸಮಿತಿ ಕ್ಯಾಪಿಟಲ್, ಕಲಶ ನಿವಾಸ, ಹರಿಹರ ನಗರ, ಕಾರ್ನಾಡ್ ಮುಲ್ಕಿ, ಸುಬ್ರಹ್ಮಣ್ಯ ಶ್ರೇಟ್, ಶ್ರೀ ವಾದಿರಾಜ ಜುವೆಲ್ಲರ್ಸ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಜಿ ಶಂಕರ್, ಪ್ರವರ್ತಕರು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಉಡುಪಿ, ಬಿ ಕಿಶೋರ್ ಕುಮಾರ್ ಕುಂದಾಪುರ, ಉಡುಪಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು, ಆಚಾರ್ಯಸ್ ಅಕಾಡೆಮಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ರಾಧೇಶ್ಯಾಮ್ ಬಿಲ್ಡಿಂಗ್ ಉಡುಪಿ, ಯತೀಶ್ ಕರ್ಕೇರ ಜಿಲ್ಲಾಧ್ಯಕ್ಷರು, ಕಾಂಗ್ರೆಸ್ ಹಿಂದುಳಿದ ವರ್ಗ ಉಡುಪಿ, ಪ್ರಶಾಂತ್ ಭಟ್ ಕಡಬ, ಕೇಂದ್ರೀಯ ಪ್ರಧಾನ ಕಾರ್ಯದರ್ಶಿ, ತುಳುನಾಡು ರಕ್ಷಣಾ ವೇದಿಕೆ ಉಡುಪಿ, ಸಮಿತಿ ಕ್ಯಾಪಿಟಲ್, ಕಲಶ ನಿವಾಸ, ಹರಿಹರ ನಗರ, ಕಾರ್ನಾಡ್ ಮುಲ್ಕಿ, ಸುಬ್ರಹ್ಮಣ್ಯ ಶ್ರೇಟ್, ಶ್ರೀ ವಾದಿರಾಜ ಜುವೆಲ್ಲರ್ಸ್ ಉಡುಪಿ. ಒಂದು ಸಣ್ಣ ವಿರಾಮದ ನಂತರ ವಿಶ್ವಮಾನ್ಯ ವಿಶ್ವೇಶ ಪೇಜಾವರ ಶ್ರೀಗಳ ಯಶೋಗಾಥೆ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಪರ್ಯಾಯ ಮಹೋತ್ಸವ ನಡೆಯುವ 1 ವರ್ಷದ ಮೊದಲೇ ನಂತರದ ದಿನಗಳಲ್ಲಿ ಸರ್ವಜ್ಞ ಪೀಠವನ್ನು ಏರುವಂತಹ ಯತಿಗಳ ಮಠದಲ್ಲಿ ಪರ್ಯಾಯದ ಧಾರ್ಮಿಕ ವಿಧಿವಿಧಾನಗಳಾದ ಬಾಳೆ ಮುಹೂರ್ತ, ಕಟ್ಟಿಗೆ ಮುಹೂರ್ತ, ಅಕ್ಕಿ ಮುಹೂರ್ತಗಳು ಬಹು ವಿಜೃಂಭಣೆಯಿಂದ ನಡೆಯುತ್ತವೆ. ಇಂತಹ ಈ ಸೊಗಡಿನ ಉತ್ಸವದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿಯೋಣ ಇಂದಿನ ನಮ್ಮ ಸಂಚಿಕೆಯಲ್ಲಿ.
चलिए चलिए ज्ञानदेव तुकाराम ज्ञानदेव तुकाराम देव तुकाराम ज्ञानदेव तुकाराम
ನಿರ್ಮಾಣ. ಬಾಲು ಚಿತ್ತೂರ ಗೆದ್ದು ಉದ್ದ ಬೀಳು. ಪರ್ಯಾಯದ ದಿನ ಮುಂಜಾವಿನಲ್ಲಿ ಮಧ್ವಾಚಾರ್ಯರ ದಂಡಸ್ಪರ್ಶದಿಂದ ಉತ್ಪತ್ತಿಯಾದ ದಂಡತೀರ್ಥದಲ್ಲಿ ಮಿಂದು ಆಹಿನಿಕವನ್ನು ಮುಗಿಸಿ ಬೆಳಗಿನ ಜಾವ ಉಡುಪಿಯ ಜೋಡುಕಟ್ಟೆಗೆ ತೆರಳಿ ಅಲ್ಲಿಂದ ಉಳಿದ ಮಠಾಧೀಶರೊಂದಿಗೆ ವೈಭವೋಪೇತವಾಗಿ ಮೆರವಣಿಗೆಯ ಮೂಲಕ ಉಡುಪಿಯ ರಥಬೀದಿಯನ್ನು ಪರ್ಯಾಯದ ಸರ್ವಜ್ಞ ಪೀಠವನ್ನು ಏರಲಿರುವ ಯತಿಗಳು ಬರುತ್ತಾರೆ. ಇನ್ನು ಈ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ಒಂದು ಪುಟ್ಟ ವಿರಾಮದ ನಂತರ ತಿಳಿದುಕೊಳ್ಳೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಜಿ ಶಂಕರ್, ಪ್ರವರ್ತಕರು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಉಡುಪಿ, ಬಿ ಕಿಶೋರ್ ಕುಮಾರ್ ಕುಂದಾಪುರ ಉಡುಪಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು, ಆಚಾರ್ಯಸ್ ಅಕಾಡೆಮಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ರಾಧೇಶ್ಯಾಮ್ ಬಿಲ್ಡಿಂಗ್ ಉಡುಪಿ, ಯತೀಶ್ ಕರ್ಕೇರ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ ಹಿಂದುಳಿದ ವರ್ಗ ಉಡುಪಿ, ಪ್ರಶಾಂತ್ ಭಟ್ ಕಡಬ ಕೇಂದ್ರೀಯ ಪ್ರಧಾನ ಕಾರ್ಯದರ್ಶಿ ತುಳುನಾಡು ರಕ್ಷಣಾ ವೇದಿಕೆ ಉಡುಪಿ, ಸಮಿತಿ ಕ್ಯಾಪಿಟಲ್ ಕಲಶ ನಿವಾಸ ಹರಿಹರ ನಗರ ಕಾರ್ನಾಡ್ ಮುಲ್ಕಿ, ಸುಬ್ರಹ್ಮಣ್ಯ ಶ್ರೇಷ್ಠ ಶ್ರೀ ವಾದಿರಾಜ ಜುವೆಲ್ಲರ್ಸ್ ಉಡುಪಿ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಜಿ ಶಂಕರ್, ಪ್ರವರ್ತಕರು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಉಡುಪಿ, ಬಿ ಕಿಶೋರ್ ಕುಮಾರ್ ಕುಂದಾಪುರ, ಉಡುಪಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು, ಆಚಾರ್ಯಸ್ ಅಕಾಡೆಮಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ರಾಧೇಶ್ಯಾಮ್ ಬಿಲ್ಡಿಂಗ್ ಉಡುಪಿ, ಯತೀಶ್ ಕರ್ಕೇರ ಜಿಲ್ಲಾಧ್ಯಕ್ಷರು, ಕಾಂಗ್ರೆಸ್ ಹಿಂದುಳಿದ ವರ್ಗ ಉಡುಪಿ, ಪ್ರಶಾಂತ್ ಭಟ್ ಕಡಬ, ಕೇಂದ್ರೀಯ ಪ್ರಧಾನ ಕಾರ್ಯದರ್ಶಿ, ತುಳುನಾಡು ರಕ್ಷಣಾ ವೇದಿಕೆ ಉಡುಪಿ, ಸಮಿತಿ ಕ್ಯಾಪಿಟಲ್, ಕಲಶ ನಿವಾಸ, ಹರಿಹರ ನಗರ, ಕಾರ್ನಾಡ್ ಮುಲ್ಕಿ, ಸುಬ್ರಹ್ಮಣ್ಯ ಶ್ರೇಷ್ಠ, ಶ್ರೀ ವಾದಿರಾಜ ಜುವೆಲ್ಲರ್ಸ್ ಉಡುಪಿ. ಪುಟ್ಟ ವಿರಾಮದ ನಂತರ ವಿಶ್ವಮಾನ್ಯ ವಿಶ್ವೇಶ ಪೇಜಾವರ ಶ್ರೀಗಳ ಯಶೋಗಾಥೆ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ಪರ್ಯಾಯದ ಮೆರವಣಿಗೆಯಲ್ಲಿ ರಥಬೀದಿಗೆ ಬಂದು ಇಳಿದ ಸರ್ವಜ್ಞ ಪೀಠವನ್ನು ಅಲಂಕರಿಸುವ ಯತಿಗಳು ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನವನ್ನು ಗೈದು ಕೃಷ್ಣ ಮಠದ ಒಳಗೆ ಪ್ರವೇಶಿಸಿ ಅಕ್ಷಯ ಪಾತ್ರೆ ಸಟ್ಟುಗವನ್ನು ಹಸ್ತಾಂತರಿಸಿಕೊಂಡು ಅಲ್ಲಿಂದ ಬಡಗು ಬಾಳಿಗೆಯಲ್ಲಿರುವ ಅರಳಿನ ಗದ್ದಿಗೆಯಲ್ಲಿ ಸಾಂಕೇತಿಕ ಸಭೆಯನ್ನು ನಡೆಸಿ ಮುಂದೆ ರಾಜಾಂಗಣದಲ್ಲಿ ನಡೆಯುವಂತಹ ವೈಭವದ ರಾಜ ದರ್ಬಾರ್ ಮಾಳಿಗೆಯನ್ನು ಪ್ರವೇಶಿಸುತ್ತಾರೆ. ಇನ್ನಷ್ಟು ಮಾಹಿತಿಗಳನ್ನು ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
ಅವರು ಶ್ರೀಪಾದಂಗಳವರು ಪರ್ಯಾಯ ನಾಡಿಗೆ ಕ್ಷೇಮವಾಗುವಂತೆ ನಾವೆಲ್ಲ ಅಗ್ನಿ ಶಬ್ದ ವಾಚ್ಯನಾದ ಕೃಷ್ಣನನ್ನು ಧ್ಯಾನಿಸೋಣ. ಈಗ ಅಗ್ನಿಮೇಲೆ ಶ್ರೀ ಶಿರೂರು ಮಠ, ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು, ಶ್ರೀ ಅದಮಾರು ಮಠ, ಶ್ರೀ ವಿದ್ಯಾಧೀಶ ಶ್ರೀಪಾದಂಗಳವರು, ಶ್ರೀ ಫಲಿಮಾರು ಮಠ, ಶ್ರೀ ವಿಶ್ವಪ್ರಸನ್ನ ತೀರ್ಥ ಮತ್ತು ಮಧ್ವಾಚಾರ್ಯ ವಾದಿರಾಜರು ವಿಶೇಷವಾದ ಕಾರ್ಯ ತೋರಿಸಿದ್ದಾರೆ. ಇವರ ಅನುಗ್ರಹವನ್ನು ಪಾಲಕರಲ್ಲಿ ತನ್ನ ವಿಶೇಷ ಕಾರ್ಯವನ್ನು ತೋರಿದ್ದಾರೆ. ಯೋಂತ ಪ್ರವಿಶ್ಯ ಮಮ ವಾಚ್ಯಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯಪ್ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದರಾಜ ಗುರುನ್ ವಂದೇ ಹಯಗ್ರೀವ ದೇಹಾಶ್ರಯ. ಈ ದಿನ ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಒಂದು ಭಗವಂತನ ಅನುಗ್ರಹವನ್ನು ವಿಶೇಷವಾಗಿ ಪಡೆಯುವ ಒಂದು ಮಹತ್ವದ ದಿನವಾಗಿದೆ. ನಮಗೆ ಕೃಷ್ಣ ಮುಖ್ಯ ಪ್ರಾಣ ಮತ್ತು ಮಧ್ವಾಚಾರ್ಯರು ವಾದಿರಾಜರು ಒಂದು ವಿಶೇಷವಾದ ಕಾರುಣ್ಯ ತೋರಿಸಿದ್ದಾರೆ. ತಮ್ಮ ಶಿಷ್ಯ ಪರಂಪರೆಯಲ್ಲಿ ಯಾರಿಗೂ ದೊರೆಯದ ಒಂದು ದೊಡ್ಡ ಭಾಗ್ಯವನ್ನು ಅನುಗ್ರಹಿಸಿದ ಶ್ರೀ ವಾದಿರಾಜ ಗುರುಗಳು, ಮಧ್ವಾಚಾರ್ಯರು, ಮುಖ್ಯ ಪ್ರಾಣ ಮತ್ತು ಕೃಷ್ಣ ಇವರ ಅನುಗ್ರಹವನ್ನು ನಾವು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ಈ ಬಾಲಕನಲ್ಲಿ ಅಂಥ ವಿಶೇಷ ಕಾರುಣ್ಯವನ್ನು ತೋರಿದ ಹರಿ ಗುರುಗಳನ್ನು ಪ್ರಥಮವಾಗಿ ಭಕ್ತಿಯಿಂದ ನಮಸ್ಕರಿಸ್ತಾ ಇದ್ದೇವೆ. ಅವರ ಅನುಗ್ರಹದಿಂದ 2 ವರ್ಷದ ಪರ್ಯಾಯ ಒಂದು ಹರಿ ಗುರುಗಳ ಅನುಗ್ರಹ, ಒಂದು ನಮಗಿಷ್ಟು ಆಯುಷ್ಯ ದೊರೆತದ್ದರಿಂದ 5ನೇ ಪರ್ಯಾಯ ಬಂತು. ಅದು ಮುಖ್ಯ ಪ್ರಾಣ ಯಂತ್ರೋದ್ಧಾರ ಪ್ರಾಣದೇವರ ಸನ್ನಿಧಾನದಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದ್ದರಿಂದ ಪ್ರಾಣದೇವರ ಅನುಗ್ರಹದಿಂದ ಇಷ್ಟು ಆಯುಷ್ಯ ದೊರೆತು ಆ ಮೂಲಕ ಇಂಥ ಒಂದು ಭಾಗ್ಯ ದೊರಕಿದೆ. ಎಲ್ಲ ಜನರ ಭಕ್ತರ ಅಭಿಮಾನಿಗಳ ಶುಭ ಹಾರೈಕೆ ಇದೆಲ್ಲವೂ ಸೇರಿ ಇಂಥ ಸುಯೋಗ ನಮಗೆ ಏನು ದೊರಕಿದೆ. ಅದಕ್ಕಾಗಿ ಹರಿ ಗುರುಗಳಲ್ಲಿ ಭಕ್ತಿಪೂರ್ವಕ ನಮನವನ್ನು ಮಾಡಿ, ನಮ್ಮ ಗುರುಗಳು ನಮಗೆ ವಿಶ್ವಮಾನ್ಯರು ಗುರುಗಳು, ವಿದ್ಯಾಮಾನ್ಯರು ವಿದ್ಯಾಗುರುಗಳು, ಇಬ್ಬರು ವಿಶ್ವಮಾನ್ಯರು, ಒಬ್ಬರು ವಿದ್ಯಾಮಾನ್ಯರು. ನನಗೇನಾದರೂ ಮಾನ್ಯತೆ ದೊರಕಿದ್ದರೆ ಅದು ವಿದ್ಯಾಮಾನ್ಯರು ಮತ್ತು ವಿಶ್ವಮಾನ್ಯರು ಇಬ್ಬರು ಗುರುಗಳಿದ್ದಾಗಿ ನನಗೆ ಮಾನ್ಯತೆ ದೊರಕಿದೆ ಅಂತ ನಾನು ಭಾವಿಸ್ತಾ ಇದ್ದೇವೆ. ಅಂತಹ ಗುರುಗಳನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ನಮ್ಮ ಈ ಒಂದು ದಿನ ಯಾವ ದಿನದಲ್ಲಿ ಈ ಸರ್ವಜ್ಞ ಪೀಠವನ್ನು ಇರುವ ಸಂದರ್ಭ ಅಂದರೆ ಅದು ಮಧ್ವನವಮಿ ದಿನ. ಮಧ್ವಾಚಾರ್ಯರ ಪುಣ್ಯಸ್ಮರಣೆಯ ಈ ಪವಿತ್ರ ದಿನದಲ್ಲಿಯೇ ನಮಗೆ ಈ ಭಾಗ್ಯ ದೊರಕಿರುವುದು
ಆಚಾರ್ಯ ಮಧ್ವರು ನಮ್ಮ ಮೇಲೆ ವಿಶೇಷ ಕರುಣೆ ತೋರಿದ್ದಾರೆ ಅಂತ ನಾನು ಭಾವಿಸಬೇಕಾಗಿದೆ. ನಮ್ಮ ಶ್ರೀಮದಾಚಾರ್ಯರು ಜಗತ್ತಿಗೆ ನೀಡಿದ ಸಂದೇಶ, ವಿಶ್ವ ಸಂದೇಶ ಅವರು ನೀಡಿದ್ದಾರೆ. ಅವರು ನೀಡಿದ ಸಂದೇಶದಲ್ಲಿ ಪ್ರಧಾನವಾದ ಅಂಶ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡುವುದರ ಜೊತೆಗೆ ಜೀವನದಲ್ಲಿ ನಮ್ಮ ಕರ್ತವ್ಯವನ್ನು ಮಾಡು, ಇದು ಅವರ ಸಂದೇಶ. ಈ ಭಕ್ತಿ ಮತ್ತು ಮೋಕ್ಷ ಒಂದು ಜಾತಿಗೆ ಸೀಮಿತವಲ್ಲ, ಒಂದು ಗುಂಪಿಗೆ ಸೀಮಿತವಲ್ಲ. ಸಜ್ಜನರು ಯಾರೇ ಇರಲಿ, ದಲಿತರಿಂದ ಆರಂಭಿಸಿ ಬ್ರಾಹ್ಮಣರವರೆಗೆ ಎಲ್ಲರೂ ಕೂಡ ಸಜ್ಜನರಾಗಿ ಭಕ್ತರಾದರೆ ಮೋಕ್ಷಕ್ಕೆ ಅವರು ಭಾಗಿಗಳು ಎಂಬುದನ್ನು ಸ್ಪಷ್ಟವಾಗಿ ನಿರೂಪಿಸಿದ ಆಚಾರ್ಯರು ಶ್ರೀ ಮಧ್ವಾಚಾರ್ಯರು. ವೃತ್ತಿ ಜೀವನ, ನಮ್ಮ ವೃತ್ತಿ ಅದು ಬೇರೆ ಬೇರೆ ವೃತ್ತಿಯಾಗಿರಬಹುದು. ಪ್ರಾಮಾಣಿಕತನದಿಂದ ಭಗವಂತನಲ್ಲಿ ಭಕ್ತಿಯನ್ನಿಟ್ಟು ಮಾಡಿದಾಗ ದೊಡ್ಡ ಒಂದು ಭಗವಂತನ ಪೂಜೆ ಎಂಬುದಾಗಿ ವೃತ್ತಿಗೆ ಮಹತ್ವವನ್ನು ಕೊಟ್ಟವರು. ಸೇವೆ, ಲೋಕದ ಸೇವೆ, ಎಲ್ಲ ವರ್ಗದ ಜನರ ಸೇವೆ, ಅದು ಮಾಡದೆ ಹೋದರೆ ಅವರಿಗೆ ಮೋಕ್ಷ ದೊರೆಯುವುದಿಲ್ಲ. ಮೋಕ್ಷಕ್ಕೆ ಧ್ಯಾನ ಪೂಜೆ ಎಷ್ಟು ಅಗತ್ಯವೋ ಜನಸೇವೆಯು ಕೂಡ ಅಷ್ಟೇ ಅಗತ್ಯ. ಅದು ದೇವರಿಗೆ ಕೊಡುವ ಟ್ಯಾಕ್ಸ್, ಸರ್ಕಾರಕ್ಕೆ ಕೊಡುವ ಟ್ಯಾಕ್ಸ್ ಅಂದರೆ ದೇವರಿಗೆ ಕೊಡುವ ಟ್ಯಾಕ್ಸ್. ಇದನ್ನು ಒತ್ತಿ ಹೇಳಿ ಸೇವೆಗೆ, ಕರ್ತವ್ಯಕ್ಕೆ ಮತ್ತು ಭಕ್ತಿಗೆ ವಿಶೇಷ ಮಹತ್ವವನ್ನು ನೀಡಿದ, ಇಡೀ ಜಗತ್ತಿಗೆ ಮಾನವ ಕುಲಕ್ಕೆ ದೊಡ್ಡ ಸಂದೇಶ ನೀಡಿದ ಮಧ್ವಾಚಾರ್ಯರು ನಮ್ಮ ಕರ್ನಾಟಕದವರು, ನಮ್ಮ ತುಳುನಾಡಿಯವರು ಎಂಬುದಾಗಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿದೆ. ಸರ್ವೋತ್ತಮನಾದವ ಶ್ರೀಕೃಷ್ಣ, ಜೀವೋತ್ತಮರಾದವರು ವಾಯುದೇವರು, ಅವರ ಅವತಾರರಾದವರು ಶ್ರೀ ಮಧ್ವಾಚಾರ್ಯರು. ಹೀಗೆ ಸರ್ವೋತ್ತಮನಾದ ಕೃಷ್ಣ, ಜೀವೋತ್ತಮರಾದ ವಾಯುದೇವರ ಅವತಾರರಾದ ಮಧ್ವಾಚಾರ್ಯರು, ಇವರ ಇಬ್ಬರ ಸಂಗಮಾದದ್ದು ಈ ಉಡುಪಿಯ ಈ ಪುಣ್ಯವಾದ ಈ ಕ್ಷೇತ್ರದಲ್ಲಿ. ಇಬ್ಬರು ರಾಮ ಮತ್ತು ಕೃಷ್ಣ ಕರ್ನಾಟಕಕ್ಕೆ ಬರಲಿಕ್ಕೆ ಕಾರಣ ಜಗದ್ಗುರುಗಳಾದ ಹನುಮಂತ ದೇವರು, ಭೀಮಸೇನ ದೇವರು, ಮಧ್ವಾಚಾರ್ಯರು ಅಂತ ನಾವು ಚಿಂತನೆ ಮಾಡಿದರೆ ಈ ಮಧ್ವನವಮಿಯ ಈ ಪುಣ್ಯ ಕಾಲದಲ್ಲಿ ಮತ್ತೆ ಈ ಜಗದ್ಗುರುಗಳ ಸರ್ವಜ್ಞ ಪೀಠವನ್ನು ವಿಶ್ವೇಶತೀರ್ಥರು ಇವತ್ತು ಅಲಂಕಾರ ಮಾಡ್ತಾರೆ ಅಂತಂದರೆ ಅವರಲ್ಲಿ ಸರ್ವಜ್ಞರಾದ ಮಧ್ವಾಚಾರ್ಯರು ಇವತ್ತಿನಿಂದ ವಿಶೇಷವಾಗಿ ಸನ್ನಿಹಿತರಾಗಿದ್ದಾರೆ ಅನ್ನೋದಕ್ಕೆ ಈ ಪುಣ್ಯ ದಿವಸ ಸಿಕ್ಕಿದ್ದೆ. ಇತಿಹಾಸದಲ್ಲಿ ಮಧ್ವನವಮಿಯ ಹಿಂದಿನ ದಿವಸ ಪರ್ಯಾಯ ಬಂದದ್ದಿದೆ, ಪರ್ಯಾಯದ ಮರುದಿವಸ ಮಧ್ವನವಮಿ ಬಂದದ್ದಿದೆ. ನನ್ನ ತಿಳುವಳಿಕೆಯ ಪ್ರಕಾರ ಮಧ್ವನವಮಿ ದಿವಸ ಬಂದದ್ದು ಸರ್ವಜ್ಞ ಪೀಠಾರೋಹಣ ವಿಶ್ವೇಶತೀರ್ಥರ ದೊಡ್ಡ ಸೌಭಾಗ್ಯ ಅಂತ. ಇವನ ಪರ್ಯಾಯದಲ್ಲಿ ಇಬ್ಬರನ್ನು ನೋಡ್ತೇವೆ, ವಿಶ್ವೇಶ್ವರು, ವಿಶ್ವಪ್ರಸನ್ನರು. ಇದರಲ್ಲಿ ತ್ಯಾಗ, ವಿಶ್ವಪ್ರಸನ್ನರ ತ್ಯಾಗವನ್ನು ಗುರುಗಳೇ ಪ್ರಶಂಸನೆ ಮಾಡಿದ್ದಾರೆ. ಅವರ ಹತ್ರ ಅವರಿಗೆ 2 ಪರ್ಯಾಯ ಆಯ್ತು. ಈಗ ದೊಡ್ಡವರು ಇರುವಾಗಲೇ ಇದು 2ನೇ ಪರ್ಯಾಯ. ನಿಜವಾಗಿ ಅವರು ಸಿಂಹಾಸನದಲ್ಲಿ ಕೂಡಬೇಕಾಗಿತ್ತು, ಆದರೆ ಅದನ್ನು ಸಿಂಹಾಸನವನ್ನು ಸರ್ವಜ್ಞ ಪೀಠಾರೋಹಣವನ್ನು ತೊರೆದಿದ್ದಾರೆ ಅಂತಂದರೆ ದೊಡ್ಡ ತ್ಯಾಗ. ಅದು ವಿಶ್ವಪ್ರಸನ್ನ ತೀರ್ಥರದ್ದೂ ಕೂಡ. ನಾನು ಹೇಳುವುದು, ಅಂತಹ ತ್ಯಾಗದ ವಿಶ್ವಪ್ರಸನ್ನ ತೀರ್ಥರಿಗೆ ತನ್ನ ಎಲ್ಲ ಮಠದ ಉತ್ತರಾಧಿಕಾರವನ್ನು ತ್ಯಾಗ ಮಾಡಿದ್ದಾರೆ ಅಂತಂದರೆ ಅದು ವಿಶ್ವೇಶತೀರ್ಥರ ಮತ್ತೊಂದು ದೊಡ್ಡ ತ್ಯಾಗ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಪರಮ ಪೂಜ್ಯರು ಅವರು 14 ವರ್ಷ ಎಲ್ಲ ಕಡೆ ತನ್ನ ಕರ್ಮದ ಮೂಲಕ ಇಷ್ಟು ದೊಡ್ಡ ಕ್ರಾಂತಿ ಮಾಡಿದ್ದಾರೆ. ಇನ್ನು 2 ವರ್ಷ ನೀವು ಎಲ್ಲಿ ಹೋಗಿದ್ದಾರೆ ಆ ಜನ ಎಲ್ಲ ಇಲ್ಲಿ ಬಂದು ಗುರುಗಳ ಸೇವೆಯಲ್ಲಿ, ಕೃಷ್ಣನ ಸೇವೆಯಲ್ಲಿ ಭಾಗವಹಿಸಿ ಅದನ್ನು ಅರ್ಪಣೆ ಮಾಡುವ ಒಂದು ವಿಶಿಷ್ಟವಾದ ಮತ್ತೊಂದು ಐತಿಹಾಸಿಕ ಕ್ರಾಂತಿ ಅದು ನಡೀತಾ ಇರಲಿ ಅಂತ ಹೇಳ್ತಾ, ಈ 5ನೇ ಪರ್ಯಾಯ ಗುರುಗಳಲ್ಲಿ ಆಚಾರ್ಯರು ಕೂತು ಚೆನ್ನಾಗಿ ನಡೆಸಲಿ. ಆ ಸನ್ಯಾಸಿಗಳಿಗೆ, ಪೀಠಾಧಿಪತಿಗಳಿಗೆ ಏನು ವಿಧಾನ ಮಾಡಿದ್ದಾರೆ ಅದನ್ನು ಅವರ ಮೂಲಕ ಮಾಡಿಸಿರಿ, ಅದನ್ನು ನೋಡುವ ಭಾಗ್ಯ ನಮಗೆಲ್ಲ ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣ. ಈಗ ಶ್ರೀ ಪೇಜಾವರ ಶ್ರೀಗಳವರ ಪರ್ಯಾಯ ಮುಗಿದು ಮುಂದೆ ಫಲಿಮಾರು ಮಠಕ್ಕೆ ಪರ್ಯಾಯ ಪೀಠ ಬರುತ್ತೆ. ಹಾಗಾಗಿ ಫಲಿಮಾರು ಶ್ರೀಗಳವರು ಈಗ 60 ವಯಸ್ಸಿನ ಮಧ್ಯಭಾಗದಲ್ಲಿದ್ದಾರೆ. ಅತ್ಯುತ್ಸಾಹಿಗಳು, ಯಾವತ್ತೂ ಕೂಡ ಹಸನ್ಮುಖಿಗಳು, ಯಾವತ್ತೂ ಕೂಡ ಹಿಂದಿನ ಅವರ ಗುರುಗಳ ಹಾಗೆ ನಿತ್ಯವೂ ಕೂಡ ತಮ್ಮ ಅನುಷ್ಠಾನ ಆಮೇಲೆ ಆಚಾರ ವಿಚಾರಗಳ ಕಡೆಗೆ ತೀವ್ರವಾದ ಗಮನವನ್ನು ಕೊಟ್ಟು ಅದನ್ನೆಲ್ಲ ವಿಧಿಗಳನ್ನೆಲ್ಲ ಮಾಡಿಕೊಂಡು ಅದರ ಜೊತೆಗೆ ಸಾಮಾಜಿಕ ಸೇವೆಯನ್ನು ಕೂಡ ಮಾಡುವ ಆಸಕ್ತಿ ಉಳ್ಳವರು. ಕೃಷ್ಣ ಸೇವೆಯಲ್ಲಿ ಅವರು ತೊಡಗಿಸಿಕೊಳ್ಳಿ ಮುಂದಿನ 2 ವರ್ಷಗಳ ಪರ್ಯಾಯ ಪೀಠದ ಕಾಲದಲ್ಲಿ ಅವರು ಅನೇಕ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಅದು ಸ್ವಾಭಾವಿಕವಾಗಿ
ಮುಖ್ಯವಾಗಿ ಭಗವಂತನ ಅಲಂಕಾರ ಮಾಡುವಂಥದ್ದು. ನಮಗೆ ಭಗವಂತನ ವಿಶ್ವರೂಪ ದರ್ಶನ ಮಾಡಿಸ್ಬೇಕು, ಅವರು ಅಲಂಕಾರಗಳನ್ನು ಮಾಡಬೇಕು ದೇವಸ್ಥಾನಕ್ಕೆ, ಇನ್ನೂ ನಾನಾ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕು ಅನ್ನೋ ಆಸೆ ಇದೆ. ನಾನು ಮತ್ತೊಮ್ಮೆ ಅವರಿಗೆ ಶುಭ ಹಾರೈಸ್ತೇನೆ. ಅವರ ಪರ್ಯಾಯ ಪೀಠ ಆರೋಹಣ ಸಂದರ್ಭದಲ್ಲಿ ಶುಭ ಹಾರೈಸಿ 2 ವರ್ಷ ಯಶಸ್ವಿಯಾಗಿ ಪರ್ಯಾಯ ನಡೀಲಿ, ಅನೇಕ ಕೃಷ್ಣನ ಸೇವೆ ಸಾಮಾಜಿಕ ಸೇವೆ ಎರಡೂ ನಡೆಯುವಂತಾಗಲಿ ಅಂಥೇಳಿ ಶುಭ ಹಾರೈಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ರಿಗೂ ಮಂಗಲವಾಗಲಿ. ಹೊಸ ವರ್ಷದ ಜನವರಿ ಆರಂಭದಲ್ಲಿದ್ದೇವೆ. ಮಕರ ಸಂಕ್ರಾಂತಿಯ ಸಡಗರ ಮುಗಿದಿದೆ. ಹಾಗಿದ್ರೆ ಈ ಪರ್ಯಾಯದಿಂದ ಬರುವ ಪರ್ಯಾಯ ಪರಂತರು 2 ವರ್ಷವೂ ಕೂಡ ಸ್ವಾಮಿಯವರ ಪರ್ಯಾಯ ಅಲ್ಲ, ನಮ್ಮ ಪರ್ಯಾಯ. ಉಡುಪಿಗೆ ಬಾರದೇ ಇದ್ದವರು ಇರ್ಬೋದು, ಬಂದವರು ಇರ್ಬೋದು. ಪುನಃ ಕೃಷ್ಣ ದರ್ಶನವನ್ನು ಅದೇ 18ನೇ ತಾರೀಕೆ ಬರಬೇಕು ಅಂತ ನಾವು ಹೇಳುವುದಿಲ್ಲ. ನಿಮಗೆ ಬಿಡುವಾದಾಗ ಎಲ್ಲ 2 ವರ್ಷ ಪರ್ಯಂತ ಬಂದು ರಾಮಕೃಷ್ಣರ ದರ್ಶನವನ್ನು ಮಾಡಿ ಆಂಜನೇಯನ ಪ್ರಸಾದವನ್ನು ಸ್ವೀಕಾರ ಮಾಡಿ ಕೃತಾರ್ಥರಾಗೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರಗಳು. ಉಡುಪಿಯಲ್ಲಿ ಈಗ ಪರ್ಯಾಯ ಮಹೋತ್ಸವ ನಡೀತಾ ಇದೆ. ಮುಂದಿನ ಪರ್ಯಾಯ ಜನವರಿ 17-18ರಂದು ಶ್ರೀ ಪಲಿಮಾರ್ ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಶ್ರೀಕೃಷ್ಣನ ಪೂಜಾ ಕಾರ್ಯಗಳು ಹಾಗೂ ಮಠದ ಆಡಳಿತವನ್ನು ವಹಿಸಿಕೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ವತಿಯಿಂದ ಹಾಗೂ ನಮ್ಮ ಸಿಂಡಿಕೇಟ್ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಉಡುಪಿ ವತಿಯಿಂದ ಶ್ರೀ ಗುರುಗಳಿಗೆ ವಂದಿಸುತ್ತಾ ಹಾಗೂ ಅವರ ಪರ್ಯಾಯ ಅವಧಿ ಬಹಳ ಸುಂದರವಾಗಿರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ಈ ಸಂದರ್ಭದಲ್ಲಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಹೀಗೆ ಪ್ರತಿ ವರ್ಷವೂ ವೈಭವೋಪೇತದಿಂದ ನಡೆಯುತ್ತಿರುವಂತಹ ಪರ್ಯಾಯ ಮಹೋತ್ಸವದಲ್ಲಿ ಯಾವುದೇ ಕಟ್ಟುಪಾಡುಗಳಿಲ್ಲ, ಯಾವುದೇ ಸಂಪ್ರದಾಯದ ವಿಭಿನ್ನತೆಗಳಿಲ್ಲ. 750 ವರ್ಷಗಳಿಂದ ಯಾವುದೇ ಲಿಖಿತ ನಿಬಂಧನೆಗಳು ಇಲ್ಲದೆ ಸುಲಲಿತವಾಗಿ ನಡೆದು ಬಂದಿರುವಂತಹ ಪರ್ಯಾಯ ಮಹೋತ್ಸವವನ್ನು ಪ್ರತಿ ಸಲವೂ ಭಕ್ತರು ಹೊಸದೆಂಬಂತೆ ಆಸ್ವಾದಿಸುತ್ತಿದ್ದಾರೆ. ಹೀಗೆ ಈ ಪರ್ಯಾಯ ಮಹೋತ್ಸವವು ವಿಭಿನ್ನತೆಯಿಂದ ಭಕ್ತಿ ಭಾವದಿಂದ ಕೂಡಿದೆ. ಆತ್ಮೀಯ ವೀಕ್ಷಕರೇ, ಪೇಜಾವರ ಶ್ರೀಗಳ ಯಶೋಗಾಥೆ ಸಾಗರದಷ್ಟು. ಅದನ್ನು ಒಂದು ಬೊಗಸೆಯಲ್ಲಿ ಹಿಡಿದಿರುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ಶುಭ ಹಾರೈಸಿದ್ದೀರಿ. ಮುಂದೆಯೂ ಇದೇ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ನಾನು ಭಾಗ್ಯಶ್ರೀ ಐತಾಳ್ ಕರಂಬಳ್ಳಿ, ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ನಮನಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಜಿ ಶಂಕರ್, ಪ್ರವರ್ತಕರು ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಉಡುಪಿ, ಬಿ ಕಿಶೋರ್ ಕುಮಾರ್ ಕುಂದಾಪುರ ಉಡುಪಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು, ಆಚಾರ್ಯಸ್ ಅಕಾಡೆಮಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ರಾಧೇಶ್ಯಾಮ್ ಬಿಲ್ಡಿಂಗ್ ಉಡುಪಿ, ಯತೀಶ್ ಕರ್ಕೇರ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ ಹಿಂದುಳಿದ ವರ್ಗ ಉಡುಪಿ, ಪ್ರಶಾಂತ್ ಭಟ್ ಕಡಬ ಕೇಂದ್ರೀಯ ಪ್ರಧಾನ ಕಾರ್ಯದರ್ಶಿ ತುಳುನಾಡು ರಕ್ಷಣಾ ವೇದಿಕೆ ಉಡುಪಿ, ಸಮಿತಿ ಕ್ಯಾಪಿಟಲ್ ಕಲಶ ನಿವಾಸ ಹರಿಹರ ನಗರ ಕಾರ್ನಾಡ್ ಮುಲ್ಕಿ, ಸುಬ್ರಹ್ಮಣ್ಯ ಶ್ರೇಟ್ ಶ್ರೀ ವಾದಿರಾಜ ಜುವೆಲ್ಲರ್ಸ್ ಉಡುಪಿ.